ಆ್ಯಂಡ್ ಕಿಶೋರ್ ಸರ್, ಈಗ ಎಣ್ಣೆ ಬುಲ್ಯದ ವಿಚಾರದಲ್ಲಿ ಇನ್ನೂ ಮುಂದುವರಿದ ವಿಚಾರವನ್ನು ಗಮನಿಸೋದಾದರೆ, ಎಣ್ಣೆ ಬುಲ್ಯದ ಅವರು ಹೇಳಿರೋ ಪ್ರಕಾರ ಶಾಂತ ರೂಪದಲ್ಲೂ ಕೂಡ ಇದೆ, ಉಗ್ರ ರೂಪದಲ್ಲೂ ಕೂಡ ಇದೆ. ಆದರೆ ಉಗ್ರ ರೂಪದಲ್ಲಿ ಬರುವಂತಹ ವೇಳೆಯಲ್ಲಿ ಕೆಲವೊಂದು ಆಚರಣೆಗಳು, ಅಂದರೆ ಕೊಟ್ಟಿರುವಂಥ ಎಣ್ಣೆಯನ್ನು ನೆಲಕ್ಕೆ ಚೆಲ್ಲುವಂಥದ್ದಾಗ್ತಾ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ತಾ ಇಲ್ಲ, ಅಥವಾ ತಟ್ಟೆ ಬಟ್ಟಲುಗಳನ್ನು ಬಳಸುವಂಥದ್ದು, ಇಂತಹ ಕೆಲವೊಂದು ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರವನ್ನು ಗಮನಿಸೋದಾದರೆ ಇದು ಪ್ರಸ್ತುತವಾಗಿ ಹಿಂದಿನಿಂದ ಆಚರಣೆನ, ಅಥವಾ ಈಗ ಕಾಲರ್ ಹೇಳಿರೋ ಪ್ರಕಾರ ವಿಜೃಂಭಣೆಗೋಸ್ಕರ ಬಳಕೆ ಆಗ್ತಾ ಇದೆಯಾ, ಯಾವ ಥರ ಅಂತ? ಕೆಲವೊಂದು ವಿಜೃಂಭಣೆಗೆ ಬಳಕೆ ಆಗುತ್ತಿಲ್ಲ ಎಂಬ ವಾದ ನಮ್ದಲ್ಲ, ಆಗ್ತದೆ. ವಿಜೃಂಭಣೆಗಾಗಿ ಜನರಿಗೆ ಒಂದು ಆಕರ್ಷಣೆ ಆಗಲಿ ಅಂತಲೇ ಏನೋ ಒಂದು ಮಾಡ್ತಾ ಇದ್ದಾರೆ. ಆದರೆ ಎಣ್ಣೆ ನೆಲಕ್ಕೆ ಚೆಲ್ಲಬಾರ್ದಂತ ಕಟ್ಟುಪಾಡಿಲ್ಲ. ಆ 3 ತಕ್ಕನೆಯನ್ನು ಇವರು ಗಂಧಕಾಡೆಯವರು ಹೇಳಿದರು. ಒಂದು ತಕ್ಕನ ಭೂಮಿಗೆ, ಒಂದು ತಕ್ಕನ ಆಕಾಶಕ್ಕೆ, ಒಂದು ತನ್ನ ಮೈಗೆ ಧಾರಣೆ ಮಾಡಿಕೊಳ್ಬೇಕು. ಭೂಮಿಗೆ ಬಿದ್ದ ತಕ್ಷಣ ಅದು ತಪ್ಪಂತಲ್ಲ, ಹೆಚ್ಚಾದದನ್ನು ಭೂಮಿಗೆ ಹಾಕ್ಬೇಕು, ಇಲ್ಲ ಇದ್ರೆ ನಂದ ದೀಪಕ್ಕೆ ಹಾಕ್ಬೇಕು, ಎರಡರಲ್ಲಿ ಒಂದನ್ನು ಮಾಡಲೇಬೇಕು. ಈ ತಟ್ಟೆಯನ್ನು ಒಡ್ಕೊಳ್ಳೋದು ನೋಡಿ, ತಟ್ಟೆ ನೋಡಿ ಮೊದಲೆಲ್ಲ ಕಂಚಿನ ತಟ್ಟೆಯನ್ನು ಕೊಡ್ತಾ ಇದ್ರು, ಅದನ್ನು ಒಡ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಈಗ ಸ್ಟೀಲ್ನ ತಟ್ಟೆ ಬಂತು. ನಾನು ಹೇಳುವುದು, ದೈವಾರಾಧನೆ, ದೈವ ನರ್ತಕರನ್ನೇ ದೂರೋದಕ್ಕಿಂತ ಅದಕ್ಕೆ ಸಂಬಂಧಪಟ್ಟಂತ 16 ಗೊತ್ತು, 16 ಒಲಗೊತ್ತು, 16 ಈ ಚಾಕಿರಿ ವರ್ಗದವರು, ಇದು ಎಲ್ಲರೂ ಅದಕ್ಕೆ ಕಾರಣರು. ನೇಮ ಮಾಡುವವರು ಕಾರಣಕರ್ತರು. ಈಗ ನೀವು ಅವರು ಪಟ್ಟಿಯಲ್ಲಿ ಬರೀತಾರೆ, ಒಂದು ಕಂಚಿನ ಬಟ್ಲು ಬೇಕಂತ, ನೀವು ತರ್ತೀರಿ. ಕಂಚಿನ ಬಟ್ಲಿಗೆ ಕೆಜಿಗೆ 400 ರೂಪಾಯಿ ಇದೆ, ನೀವು ಅಲ್ಯೂಮಿನಿಯದ್ದು ತರ್ತೀರಿ. ಯಾರ್ದು ತಪ್ಪಾಯ್ತು? ತಂದವರದ, ಇಟ್ಕೊಂಡವರದ? ಖಂಡಿತ ತಪ್ಪು ನಮ್ದು ಇದೆ. ನೇಮ ಮಾಡೋರು ಸರಿಯಾದ್ರೆ ನೇಮ ಕಟ್ಟುವವರು ಸರಿ ಇರ್ತಾರೆ. ನಮ್ದು ವಾದ ಏನಂದ್ರೆ, ದೈವಾರಾಧನೆಯನ್ನು ಹಾಳು ಮಾಡಲಿಕ್ಕೆ ಕಾರಣ ಅದರ ಸೇವಕ ವರ್ಗದವರು. ಅದು ಚಾಕಿರಿ ವರ್ಗ ಇರಲಿ, ನನ್ನಂಥ ಮಧ್ಯಸ್ಥರು ಇರಲಿ, ನೇಮ ಕಟ್ಟುವವರಿರಲಿ, ನೇಮ ಮಾಡಿಸುವವರಿರಲಿ. ಇಲ್ಲ ಇದ್ರೆ ಆ ಗುತ್ತು ಬರಕೆಯವರು, ಗಡಿ ಹಿಡಿದ ಗಡಿಗಾರರು ಹೇಳ್ಬೇಕು, ಇದೇ ರೀತಿ ಆಡಬೇಕು, ಇಂಥದ್ದೆಲ್ಲ ತೊಂದರೆ ಬರಬಾರ್ದು ಅಂತ ಅವ್ರು ಹೇಳ್ಬೇಕು. ಅವರಿಗೆ ಅಧಿಕಾರ ಇದೆ ಅಲ್ವಾ? ಖಂಡಿತ ಖಂಡಿತ. ಎಸ್ ಕಮಲಕ್ಷ ಸರ್, ಈಗ 16 ಕಟ್ಟುಕಟ್ಟಲೆಗಳು, ಅಂದರೆ ದೈವಾರಾಧನೆಗೆ 16 ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯತೆ ಉಳ್ಳಂಥದ್ದು. ಅದರ ವಿಚಾರವನ್ನು ತಾವು ಹೇಳ್ತಾ ಹೋದ್ರೆ, ಈ 16 ಕಟ್ಟುಕಟ್ಟಲೆಗಳಲ್ಲಿ ಬದಲಾವಣೆಗಳಾಗ್ತಾ ಇದೆಯಾ ತಾವು ನೋಡಿರೋ ಪ್ರಕಾರ? ತಮ್ಮ ಹಿರಿಯರು ತಮಗೆ ನೀಡಿರುವಂಥ ಮಾರ್ಗದರ್ಶನದಂತೆ, ಬಟ್ ಈಗ ತಾವು ಪ್ರಸ್ತುತ ನೋಡೋ ಪ್ರಕಾರ ಬದಲಾವಣೆಗಳು ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಿಲ್ಲ? ಬಹುಶಃ 16 ಕಟ್ಟುಪಾಡುಗಳಂತ ಹೇಳಿದರೆ, ಒಂದು ಎಣ್ಣೆ ಬೂಲ್ಯದಿಂದ ಪಿರಿ ಬೂಲ್ಯ ಅಂತ ಹೇಳುವುದು, ಅದು ಎಣ್ಣೆ ಬೂಲ್ಯ ಅಂತ. ಅದರಲ್ಲೂ ಕೆಲವೊಂದು ಸಂಪ್ರದಾಯಗಳಲ್ಲಿ 16 ಕಟ್ಟುಪಾಡುಗಳು, ಮತ್ತೆ ತೆನ್ಕಾಯಿ ರಾಜ್ಯದ ಕಟ್ಟು, ಬಡಕಾಯಿ ರಾಜ್ಯದ ಹುಟ್ಟು, ಹೀಗೆ ಹೋಗುವಾಗ ಒಂದು ದೇಶಾಚಾರಕ್ಕೆ ಸಂಬಂಧಪಟ್ಟಂತೆ, ಕೆಲವೊಂದು ಗ್ರಾಮ ಆಚಾರಕ್ಕೆ ಸಂಬಂಧಪಟ್ಟಂತ ಕೆಲವು ಕಟ್ಟುಪಾಡುಗಳಲ್ಲಿ ತುಂಬ ವ್ಯತ್ಯಾಸ ಇರ್ತದೆ. ಕೆಲವು ಈ ಕಡೆ ನಮ್ಮ ಬಡಗು ಆ ಕಡೆ ಹೋದರೆ, ಮಗನೇ ಆ ಕಡೆ ನಮ್ಮ ಈ ಭಾಗಕ್ಕೆ ಹೋದರೆ ವರ್ಮ ಮಾಗನದ ಈ ಕಟ್ಟಿಗೆ ಅಂಚೆ ಪೋಯಂದಿತ್ತು ನಾಡ, ಆ ಮಾಗನದ ಒಂಜಿ ಕಟ್ಟೆ ಬೇತೆ ಈ ಭಾಗ ಬಂದಾಗ ಅಲ್ಪರ್ದು ನಂಗೆ ವಿಶೇಷವಾದ ಅಲ್ಪರ್ದು ಭಂಡಾರ ಜತ್ತದು ಐಕ್ ಪ್ರಾಧಾನ್ಯತೆ ಹೆಚ್ಚವು. ಅಲ್ಪ ಕೊಡಿಯಡಿ ಏರೋಣಂಚಿನ ಕೊಡಿಯಡಿಗೆ ಜಾಸ್ತಿ ಪ್ರಾಧಾನ್ಯತೆ ಅಲ್ಪ ಕೊರ್ಪೇರ ಅಲ್ಪಲ ಚಪ್ಪಾರದಪ್ಪ ಏರೋಣಂಚಿನ ಐಕೊಂಚ ಪ್ರತಿ ಒಂಜಿ ಚಂಪಾರದಂಪದ ವಿಶೇಷತೆಯಲ್ಲಿ ಆ ಮರಗಿಳ್ದು ವಿಶೇಷತೆ ಕೊಡು. ಈ ಕಡೆ ತೆಂಕು ಭಾಗಕ್ಕೆ ಬಂದರೆ ಅಲ್ಲಿದ ಒಂದು ವಿಶೇಷತೆ ಇರ್ತದೆ. ಅಲ್ಲಿಂದ ಈ ಮಕರ ಚೋರಣ ಏರುವಂಥ ಒಂದು ಸಂಪ್ರದಾಯ ಇರ್ತದೆ, ಗೋಳಿಕುಂಟ ಆಗುವಂಥ ಒಂದು ಸಂಪ್ರದಾಯ ಇರ್ತದೆ, ಮತ್ತು ಒಂದು 5 ದಿವಸದ್ದು ಒಂದು ಚೆಂಡ ಆಗುವಂಥ ಸಂಪ್ರದಾಯ ಇರ್ತದೆ. ಒಂದು ಬೇರೆ ಬೇರೆ ರೀತಿಯಾದ ಒಂದು ನೇಮಕ್ಕೆ ಇರುವಂಥ ಒಂದು ಕೆಲವೊಂದು ವಿಭಾಗದಲ್ಲಿ ಒಂದು ಕೋಳಿಕುಂಟಕ್ಕೆ ಒಂದು ತಿಂಗಳು ಒಂದು ಕೋಳಿಕುಂಟ ಉಂಟು ಆ ಭಾಗದಲ್ಲಿ. ಈ ಕಡೆ ಸುಜೇರು ಕಲ್ಲಬಟ್ಟಿ ಸ್ಥಾನ ಅಂತ ಈ ಪರಕೆಬೇಟೆ ಹತ್ತಿರ, ಮತ್ತೆ ಕನಂತೂರ ಕ್ಷೇತ್ರಕ್ಕೆ ಹೋಗಿದ್ದರೂ ಕೂಡ ಅಲ್ಲಿ 1 ತಿಂಗಳು ಕೋಳಿಕುಂಟ ಅಂತ ಉಳ್ಳಾಲ್ತಿ ಧರ್ಮರಸರ ಒಂದು ಕ್ಷೇತ್ರದಲ್ಲಿ ಕೂಡ 1 ತಿಂಗಳ ಉತ್ಸವವಾದ ಕೋಳಿಕುಂಟಕ್ಕೆ ಇರ್ತದೆ. ಒಂದು 15 ದಿವಸದ್ದು, ಒಂದು 7 ದಿವಸಕ್ಕೆ ಈ ರೀತಿ ಆಡ್ತದೆ. ಕೆಲವೊಂದು ಜೈನ ಸಂಪ್ರದಾಯ ಹೋಗುವಾಗ ಅಲ್ಲಿ ಮಕರ ಚೋರಣ ಏರುವಂಥ ಒಂದು ಸಂಪ್ರದಾಯ ಇರ್ತದೆ. ಈ ರೀತಿ ತೆಂಕು ಮತ್ತು ಬಡಕು ಮತ್ತು ಬಡಗು ಹೋದರೆ ಅಲ್ಲಿ ಒಂದು ಸಂಪ್ರದಾಯ, ಪೂರ್ವಾಭಿಮುಖವಾಗಿ ಹೋದರೆ ಕಾರ್ಕಳದ ಭಾಗಕ್ಕೆ ಆ ಮುಂದಗಡೆ ಹೋದರೆ ಅಲ್ಲಿದು ಒಂದು ಸಂಪ್ರದಾಯ ಬೇರೆ ಇರ್ತದೆ. ಈ ರೀತಿ ಕಟ್ಟುಪಾಡುಗಳಲ್ಲಿ ಒಂದು ವಿಶೇಷತೆ ಇದೇ ರೀತಿ ಆಗಬೇಕಂತ ಎಲ್ಲಿ ದಾಖಲೆಯ ಮುಖಾಂತರ ಮತ್ತು ಶಾಸನದ ಮೂಲಕ ಒಂದು ಬಯಲು ಈ ರೀತಿ ಅಂತ ಆ ಕ್ಷೇತ್ರಕ್ಕೆ ಇರ್ಬೋದು. ಆ ಕ್ಷೇತ್ರಕ್ಕೆ ಇಂಥದೇ ಒಂದು ಕಟ್ಟುಪಾಡು ಅಂತ ಇರ್ತದೆ.
ಮತ್ತು ಎಲ್ಲಕ್ಕೂ ಒಂದು ಈ ರೀತಿ ಆಗುವಂಥ ಒಂದು ಸಂಪ್ರದಾಯ ಎಲ್ಲೂ ನಮ್ಮ ಹಿರಿಯರು ಪೂರ್ವಜರು ಮಾಡಿಕೊಂಡು ಬಂದು ನಾವು ಹೇಳುವುದಂತ ಇದು ಇಷ್ಟೇ. ಭೂತಾಲ ಪಾಣಿ ಮಾಲ್ತಿನಂತಿನ ಕಟ್ಲೆ ಅಂತ ಮೊದಲು ಪ್ರಾರಂಭ ಆಗುವಂಥ ಸನ್ನಿವೇಶದಲ್ಲಿ ದೈವಾರಾಧನೆ ಒಂದು ಅಡಿಪಾಯ ಅದು. ಆ ಅಡಿಪಾಯ ನಮ್ಮ ಅಡಿಪಾಯ ಗಟ್ಟಿ ಇರಬೇಕು. ಅದನ್ನು ಅಲುಗಾಡಿಸ್ಲೇ ಹೋದರೆ ನಮ್ಮ ಅಡಿಪಂಚಾಂಗ ಮತ್ತು ಮೇಲ್ಪುರೆ ಎಷ್ಟು ಮುಗುಳಿ ಇಟ್ಟರೆ ಕೂಡ ಅದು ಗಟ್ಟಿ ಆಗುವುದಿಲ್ಲ ಅಂತ. ಅದಕ್ಕೆ ಎಷ್ಟು ಕಲಶ ಒಯ್ದರೂ ಕೂಡ ನಮ್ಮ ಅಡಿಪಂಚಾಂಗ ಇದು ಈಗ ಗದ್ದುವುದು ಮತ್ತು ತೊಡಕಾಗುವುದು ನಮ್ಮ ಅಡಿಪಂಚಾಂಗ ಈಗ ಸ್ವಲ್ಪ ತೊಡಕಾಗಿದೆ. ಅದಕ್ಕೆ ಅದರಲ್ಲಿ ಭಿನ್ನ ಬಂದಿದೆ. ಅದನ್ನು ಸರಿ ಮಾಡುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಎಲ್ಲರೂ. ಈಗ ನಮ್ಮ ಗುತ್ತಿನಾರು ಹೇಳಿದ ಹಾಗೆ ಅದರಲ್ಲಿರುವಂಥ 16 ವರ್ಗಗಳು, ಅದರ ಶಾಕಿರಿ ವರ್ಗ, ಅದರ ಒಟ್ಟಿಗೆ ಒಳಗುತ್ತುಗಳು, ಯಾವ ವರ್ಗಗಳಲ್ಲಿ ಪ್ರತಿಯೊಬ್ಬರಿಗೂ ಇದು ಸಂಬಂಧಪಟ್ಟ ವಿಚಾರ. ನೀವು ಹೇಳಿದ ಹಾಗೆ ಕೂಡ ಅವರು ಅದು ಒಂದು ದೈವಾರಾಧನೆ ಮತ್ತು ಚಾಕಿರಿ ವರ್ಗಕ್ಕೆ ಮತ್ತು ಇಸಮಕ್ಕಲನಿಗೆ ಒಂದು ಸಂಬಂಧಪಟ್ಟಂಥ ವಿಚಾರ ಅಲ್ಲ. ನಮ್ಮ ಕ್ಷೇತ್ರದ ಕಟ್ಟು ಪದ್ಧತಿ ಹೀಗೆ. ನೀನು ಈ ರೀತಿ ಈ ಕಟ್ಟುಪಾಡಿಗೆ ಯಾರಾದರೂ ಒಬ್ಬರು ಬರುವಾಗ ನಮ್ಮ ಪೂರ್ವಜರ ಅಂತ ಅದನ್ನು ನೋಡಿಕೊಂಡು ಅದನ್ನು ಅವರಿಗೆ ಅನುಸರಿಸಿಕೊಂಡು ಹೋಗುವಂಥ ಒಂದು ಸನ್ನಿವೇಶ ಸಿಗ್ತದೆ. ನಮ್ಮ ಹಿರಿಯರು ಇದೇ ರೀತಿ ಒಂದು ಹೊಸಬರಾಗಿ ಒಂದು ಗ್ರಾಮಕ್ಕೆ ಹೋಗುವಾಗ ನಮ್ಮ ಗ್ರಾಮದ ಕಟ್ಟು ಪದ್ಧತಿಗಳನ್ನು ಅವರಿಗೆ ತಿಳಿ ಹೇಳಬೇಕು. ಈ ರೀತಿ ಈ ಗ್ರಾಮದ ಕಟ್ಟು ಪದ್ಧತಿ ಹೀಗೆ. ನಮ್ಮ ವರ್ಮ ಮಾಗನೆ ಬಂಡದಾದ ವರ್ಮ ಮಾಗಣದ ಉಲ್ಲಾಲ್ತಿದಾದ ಆ ಗ್ರಾಮಗೆತ್ತು ರಾಜ್ಯಗಳುಂಡು ಸೀಮೆ ಉಂಡು ಇಂದೇನು ಮಾತಾ ತೀರಿಪಾವದ ಮಂಚಿನ ವ್ಯವಸ್ಥೆಯನ್ನು ಪಣದು ಕೊರಿಯನ್ನ ಖಂಡಿತವಾದಲ್ಲ ಗ್ರಾಮದ ವ್ಯವಸ್ಥೆ ದೈವಾರಾಧನದ ಕೊಡಿ ಅಡಿವಲ್ಪನ ತಪ್ಪರ ಸಾಧ್ಯತೆ. ಮತ್ತೊಂದು ದೊಡ್ಡ ವಿಚಾರ ಏನಂದ್ರೆ ಅವಾಗ ಅವ್ರು ಹೇಳಿದ್ರು ಈ ಪಾರಿಯವಳು ಏರಿಯವರು 10 ಮಿನಿಟ್ ಹೇಳ್ತಾರೆ, 15 ಮಿನಿಟ್ ಹೇಳ್ತಾರೆ ಅಂತ. ಈ ನರ್ತಕರು ವಿಶೇಷವಾದಂಥ ಒಂದು ಎಣ್ಣೆ ಬುಲೆ ಕಾರ್ಯವನ್ನು ಮಾಡ್ತಾರಂತ ವಾದ ವಿವಾದಗಳು ಬರ್ತಾ ಉಂಟು. ನಾನೊಂದು ಗಮನಿಸಿದಂಥ ರೀತಿಯಲ್ಲಿ ಇವತ್ತು ಎಣ್ಣೆ ಬುಲೆ ಆ ರೀತಿಯನ್ನು ಮಾಡದಿದ್ದರೆ, ಆ ಉಗ್ರತೆಯನ್ನು ತೋರದಿದ್ದರೆ ನೆಕ್ಸ್ಟ್ ಇಯರ್ ಇನ್ನೊಂದು ವರ್ಷದಲ್ಲಿ ಖಂಡಿತ ಅವನನ್ನು ಬಿಟ್ಟು ಬಿಡ್ತಾರೆ. ಅವನು ನೇಮನೆ ಸರಿ ಮಾಡಲಿಲ್ಲ, ಅವನು ಎಣ್ಣೆ ಬೆಲೆಗೆ ಬಂದ, ಎಣ್ಣೆ ಇಟ್ಕೊಂಡ ಹೋದ, ಅವನು ಆವೇಶನೆ ಬರಲಿಲ್ಲ, ಅವನಿಗೆ ಅವನ ಮೇಲೆ ಅಪವಾದ ಬರುತ್ತೆ. ಮದುವೆ ಹೇಳುವವನು, ಈ ಪಾರಿ ಹೇಳುವವನು ಅದರ ಕಥೆಗಳನ್ನು ಹೇಳದಿದ್ರೆ ಅವ್ರ ಮದುವೆಯವರಿಗೆ ಹೇಳಲಿಕ್ಕೇನೆ ಗೊತ್ತಿಲ್ಲ, ಅವರಿಗೆ ಕಥೆನೇ ಗೊತ್ತಿಲ್ಲ, ಅವರೆಂತ ಮದುವೆಯನ್ನು ಬೇರೆ ಕರೆಯುವ ಇನ್ನೊಬ್ರು ಇದ್ದಾರೆ. ಇದು ಈಗ ನಡೆಯುವಂತ ಒಂದು ಏನು ಜಗತ್ತು. ಮದುವೆ ಲೋನು ಎಳೆದಿದ್ರೂ ಅಪವಾದ, ಹೇಳಿದ್ರೂ ಅಪವಾದ, ದೈವನರ್ತಕ ಉಗ್ರತೆಯನ್ನು ತೋರಿದ್ರೂ ಅಪವಾದ, ತೋರದಿದ್ರೂ ಅಪವಾದ. ಇದಕ್ಕೆ ಕಾರಣ ಯಾರು? ಆ ಒಂದು ಆಡಳಿತ ಮಂಡಳಿ, ಆ ಒಂದು ಕಮಿಟಿ, ಆ ಒಂದು ಗುತ್ತಿನವರು, ಆ ಗುತ್ತು ಮನೆತನದವರು. ಅವರು ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ಇಂಥ ಒಂದು ಅಪವಾದಗಳು ಬರುವುದೇ ಇಲ್ಲ. ಈ ರೀತಿ ನಡೆಯಬೇಕು ನಮ್ಮ ಊರಲ್ಲಿ, ಈ ರೀತಿ ಕಟ್ಟುಪಾಡಲಿದೆ, ಈ ರೀತಿಯೇ ನೀನು ನಡೆಯಬೇಕು, ಅದೇ ರೀತಿ ನಡೆಯುತ್ತದೆ. ಈ ಜವಾಬ್ದಾರಿ ಇಲ್ಲದಿದ್ದರೆ ಇದೇ ರೀತಿ ಆಗುದಲ್ವಾ? ಅದರಲ್ಲಿ ಅವನನ್ನು ದೂರ ಏನು ಪ್ರಯೋಜನ? ಅವನು ಆ ರೀತಿ ಮಾಡಿದರೆ ಬರುವ ವರ್ಷ ಕಮಿಟಿಯವರು ಹೇಳ್ತಾರೆ ಅವನು ಸರಿ ಇಲ್ಲ ಮಾರೆ, ಅವನಿಗೆ ದೈವ ಬರೋದಿಲ್ಲ ಮೈ ಮೇಲೆ, ಅವನನ್ನು ಬಿಟ್ಟು ಬೇರೆಯವರನ್ನು ಹೇಳಿ ಅಂತ ಹೇಳ್ತಾರೆ. ಇದು ಈಗ ನಡೆಯುವಂಥ ಪರಿಸ್ಥಿತಿ ಇವತ್ತು ಪ್ರಸ್ತುತತೆ.